ದಕ್ಷಿಣ ಕನ್ನಡ ಜಿಲ್ಲಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಬೇಡ್ಕರ್ ಆಪತ್ ಬಾಂಧವ ಟ್ರಸ್ಟ್ ಮತ್ತು ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ಜಂಟಿ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆ ಪುತ್ತೂರು ನಗರದ ಅಮರ್ ಕಾಂಪ್ಲೆಕ್ಸ್ನಲ್ಲಿ ನಡೆಯಿತು. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಪಾಲ್ಗೊಂಡು ಮಾತನಾಡಿ, ಸರ್ಕಾರವು ಪ್ರತಿ ಯೋಜನೆಯಲ್ಲಿ ಕೂಡ ಭಾರತದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಲ್ಲಿ ಶೋಷಿತ ವರ್ಗಕ್ಕೆ ವಿಶೇಷ ಸ್ಥಾನಮಾನವನ್ನು ಕಲ್ಪಿಸಿದ್ದಾರೆ. ಅದನ್ನು ಸದುಪಯೋಗ ಪಡಿಸಿಕೊಂಡು ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ಸಂಘಟನೆಗಳು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಿದೆ ಎಂದರು. ಅಂಬೇಡ್ಕರ್ ಭವನಕ್ಕೆ ಜಾಗ ಗೊತ್ತುಪಡಿಸುವಂತ ಸಂಗತಿಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಅಂದ್ರೆ ಇವತ್ತು ಆ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೆ, ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ರೆ ತಮ್ಮದೇ ಆದಂಥ ಒಂದು ಭವನ ಬೇಕು, ತಮ್ಮದೇ ಆದಂಥ ಒಂದು ಕಟ್ಟಡ ಬೇಕು. ಆ ಕಟ್ಟಡದ ಮುಖಾಂತರ ತಮ್ಮ ಆ ಏನು ವರ್ಗದ ಕುಟುಂಬದ ಏಳಿಗೆಯನ್ನು ಬಯಸುವಂತ ಕೆಲಸವನ್ನು ಅಲ್ಲಿಂದ ಮಾಡಬೇಕು ಅಂತೇಳಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಒಂದಷ್ಟು ಉಲ್ಲೇಖ ಮಾಡಿದರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಂಧುಗಳಿಗೆ ಇವತ್ತು ಸ್ವಉದ್ಯೋಗ ಮಾಡಲಿಕ್ಕೆ ನಾವು ಪಿಕಪ್, ಟೂರಿಸ್ಟ್ ಕಾರು, ಆಟೋ ರಿಕ್ಷಾ ಎಷ್ಟು ಸಬ್ಸಿಡಿ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ದಕ್ಷಿಣ ಕನ್ನಡ ಜಿಲ್ಲಾ ವಿದ್ಯಾರ್ಥಿ ಸಾಮಾಜಿಕ ಶಿಕ್ಷಣ ಸಂಘದ ನಿರ್ದೇಶಕರಾದ ಶ್ರೀನಿವಾಸ್ ಮಿಚಾರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರಧಾನ ಭಾಷಣ ಮಾಡಿದರು. ಓಲು ಪೊಣ್ಣನ ಅನಿಷ್ಟ ಪಡೆದು ಆ ಕಾಲನ್ನು ಪೊತ್ತಾದೇರ ಪೊಣ್ಣನ ಬದುಕದ ಕರಂಚಾದೇರ ಆ ಕರಂಚಾಯನ ಬದುಕಿಗೆ ಹೊಸ ರೂಪ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಲ್ಪ ಅದನ್ನು ಈ ಕುರಿತು ನಮ್ಮ ನೆನಪು ಮಾಡ್ಕೊಡ ಅನಿಷ್ಟ ಪಣ್ಣಿನ ಅಲ್ಪ ಪೊಣ್ಣನ ಅದೃಷ್ಟ ಪಣ್ಣದು ಈ ಸಮಾಜಕ್ಕೆ ತೋಜ್ಪಾದ ಕೊಡ್ತೀನಿ ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಚ ಈ ಮಣ್ಣಡ್ಲ ಈ ವೇದಿಕೆಡ್ಲ ಒಂದು ಅದೃಷ್ಟದ ಮಣಿ ಉಂಡು ಸಹೋದರಿ ಸುಮತಿ ಹೆಗಡೆ. ಅದಕ್ಕತ್ತು ಒಂದು ಇತಿಹಾಸ, ಅಂಬೇಡ್ಕರ್ ಜೀವನ ಒಂದು ಇತಿಹಾಸ. ಪಿಲಿತ್ತ ಇತಿಹಾಸನು ಪಿಲಿಯೇ ಬರೆಯೋಡ ತಂದ ಎಲಿಕೆ ಬನರೆಗ ಆಪಚ್ಚಿ ಅಂಬೇಡ್ಕರ್ ಒಂದು ಪಿಲಿತ್ತ ಇತಿಹಾಸನು ಪಿಲಿಯೇ ಬನೋಡ ತಂದ ಎಲಿಕ್ಕೆ ಪನೆರೆ ಆಪಜಿ ಅಂಚದ ಅಂಬೇಡ್ಕರ್ನ ಇತಿಹಾಸನು ಎಂಕೆ ಕೆದ ಕರೆಗ ಆಪಜಿ ಬಹುಶಃ ಬಾರಿ ಮಲ್ಲವು. ಶ್ರೀರಾಮಕೃಷ್ಣ ಪ್ರೌಢಶಾಲೆ ಸಂಚಾಲಕರಾದ ಕಾವು ಹೇಮನಾ ಶೆಟ್ಟಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಹಾರಾರ್ಪಣೆ ಮಾಡಿದರು. ಸುಮತಿ ಹೆಗ್ಡೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ. ಈ ಸಂದರ್ಭದಲ್ಲಿ ರಾಷ್ಟ್ರಮಟ್ಟದ ಕಬಡ್ಡಿ ಆಟಗಾರ ಗೋಪಾಲಕೃಷ್ಣ ಮಂಗಳೂರು ಅವರನ್ನ ಶಾಸಕ ಸಂಜೀವ ಮಠಂದೂರು ಸನ್ಮಾನಿಸಿದರು. ಮಂಗಳೂರಿನಲ್ಲಿ ಪೂರೈಸಿರುತ್ತಾರೆ. ಇವರು ಬಾಲ್ಯದಲ್ಲೇ ಕಬಡ್ಡಿ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ದರು. ಆನಂತರದ ಶಾಲಾ ದಿನ. ಇದೇ ವೇಳೆ ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ರಾಧಾಕೃಷ್ಣ ಬೋರ್ಕರ್, ಉದ್ಯಮಿ ಮಹಮ್ಮದ್ ಹಾಜಿ ಕುಕ್ಕುವಳ್ಳಿ, ಸುಮತಿ ಎಸ್ ಹೆಗ್ಡೆ, ಅಂಬೇಡ್ಕರ್ ತತ್ವರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು.